ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನವರಾತ್ರಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ನಮ್ಮಿಬ್ಬರಿಗೆ ದಸರಾ ಮಂಗಳೂರಲ್ಲಿ ಫಸ್ಟ್ ಟೈಮ್. ಮೈಸೂರು ದಸರಾ ಪ್ರತಿ ಸರಿ ಹೋಗ್ತಿದ್ವಿ, ಬಟ್ ಮಂಗಳೂರಲ್ಲಿ ದಸರಾ ಆಚರಿಸ್ತಿರೋದು, ನಾವಿಬ್ಬರು ಒಟ್ಟಿಗೆ ಇಲ್ಲಿ ಬಂದಿರೋದು ನಮಗೆ ಮೊದಲನೇ ಬಾರಿ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐಮ್ ಸ್ಪೀಚ್ಲೆಸ್. ಜನತೆಗೆ ನಮಸ್ಕಾರ. ಒಂದು ಅಂದರೆ ದಸರಾ ಅಂದ್ರೇ ವಿಶೇಷ. ನಾನು ಮೈಸೂರಿನದ್ರಿಂದ, ಮೈಸೂರಲ್ಲಿ ಬೆಳೆದಿದ್ದರಿಂದ ಪ್ರತಿ ವರ್ಷ ದಸರಾ ಅಂದರೆ ಇಡೀ ಅಕ್ಟೋಬರ್ ತಿಂಗಳೇ ನಮಗೆ ಹಬ್ಬದ ವಾತಾವರಣ. ಅದರಲ್ಲೂ ವಿಶೇಷ ಅಂದರೆ ಅಕ್ಟೋಬರಲ್ಲಿ ನನ್ನ ಬರ್ಡೇ, ಅಂದರೆ ಈಗ ಜೊತೆಯಾಗಿರ್ತಕ್ಕಂಥ ನನ್ನ ಶ್ರೀಮತಿ ಬರ್ಡೇನೂ ಅಕ್ಟೋಬರಲ್ಲೇ. ಆದ್ದರಿಂದ ಇವತ್ತು ಆಯುಧ ಪೂಜೆ ದಿನ ಇವರು ಹುಟ್ಟಿರೋದು, ಸೊ ಹಾಗಾಗಿ ಇವತ್ತು ಬರ್ಡೇನೆ. ಸೊ ನನಗೆ ನನ್ನ ದಸರಾಗೂ ನನ್ನ ಹುಟ್ಟಿದಬ್ಬಕ್ಕೂ ತುಂಬ ವ್ಯತ್ಯಾಸ ಇಲ್ಲ ನನಗೆ. ಅಂದರೆ ಇಡೀ ತಿಂಗಳು ಹಬ್ಬ ಅನ್ನೋ ರೀತಿ ಆಚರಣೆ ಇರೋದು. ಈ ಸಲ ಮೊದಲನೇ ಬಾರಿಗೆ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಹುಡುಗರ ಜೊತೆ, ಅಭಿಮಾನಿಗಳ ಜೊತೆ ಬರ್ಡೇ ಸೆಲೆಬ್ರೇಷನ್ ಬಿಟ್ಟು, ಅಂದರೆ ಮೊದಲನೇ ವರ್ಷ, ಹಾಗಾಗಿ ಸಪ್ರೇಟಾಗಿ ನಾವು ಸೆಲೆಬ್ರೇಟ್ ಮಾಡುವ ಅಂತ ಬಂದಾಗ ಇಲ್ಲಿ ದೇವಸ್ಥಾನಗಳು, ಇಲ್ಲಿನ ಪ್ರಕೃತಿ ಎಲ್ಲವೂ ನಮಗೆ ತುಂಬ ಆಪ್ಯಾಯಮಾನವಾದದ್ದು. ಸೊ ನಾವಿಬ್ಬರು ಇಲ್ಲಿ ಬರೋಣ ಅಂತ ಬಂದು ನೋಡಿದ್ಮೇಲೆ, ಅಂದರೆ ಇಲ್ಲಿ ತನಕ ಕೇಳಿದ್ವಿ ಮಂಗಳೂರು ದಸರಾದ ಬಗ್ಗೆ, ನೋಡಿರಲಿಲ್ಲ. ಮೊದಲನೇ ಸಲ ವಿಟ್ನೆಸ್ ಮಾಡ್ತಿರೋದು ಈ ವೈಭೋಗ, ಇಷ್ಟು ವಿಜೃಂಭಣೆಯಿಂದ ಆಚರಣೆ ತುಂಬ ಖುಷಿ ಕೊಡುತ್ತೆ. ತಾಯಿ ಮಂಗಳಾದೇವಿ, ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಚಾಮುಂಡೇಶ್ವರಿ ಸದಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತೀನಿ. ತುಂಬ ಖುಷಿಯಾಗುತ್ತೆ.